ಸರ್ವಶಕ್ತ ತಂದೆಯಾದ ದೇವರೇ, ಪರರ ಸೇವೆ ಪರಮಾತ್ಮನ ಸೇವೆ ಎಂಬುದಾಗಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರು ನಮಗೆ ನುಡಿದಿದ್ದಾರೆ. ಪ್ರೀತಿಯಲ್ಲಿ ದೇವರಿಗೆ ತನ್ನ ಪಿತನಿಗೆ ಮಹಿಮೆ ನೀಡಲು ಮಹಿಮೆ ಕೊಡಲು ಸ್ವತಃ ಮಾರ್ಗದರ್ಶಿ ಆಗಿರುವ ನಿಮ್ಮ ಪುತ್ರ ಯೇಸುವಿನ ಮುಖಾಂತರ ನಮ್ಮನ್ನು ಆಶೀರ್ವದಿಸಿರಿ. ಅವರ ವಾಕ್ಯಗಳು ನಮಗೆ ಮೃದುವಾಗಿ ಸಿಹಿಯಾಗಿ ಅನುಕರಣೆ ಮಾಡಲು ನಮ್ಮನ್ನು ಶಕ್ತಗೊಳಿಸಿರಿ. ನಮ್ಮ ಮನಸ್ಸಿಗೆ, ದೇಹಕ್ಕೆ, ಆತ್ಮಕ್ಕೆ ಬೇಕಾಗುವ ಆರೋಗ್ಯ, ಶಕ್ತಿ, ಪವಿತ್ರಾತ್ಮರ ಸಪ್ತವರಗಳನ್ನು ನೀಡಿ ನಮ್ಮನ್ನು ಆರಿಸಿ ಆಶೀರ್ವದಿಸಿರಿ. ಆಮೇಲೆ ಸಂತ ಮತ್ತಯ್ಯನ ಶುಭವಾರ್ತೆ ಅಧ್ಯಾಯ 25 ವಾಕ್ಯ 31ರಿಂದ ಮುಂದುವರಿದು, ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನಿತ್ವ ಸಿಂಹಾಸನದಲ್ಲಿ ಆಸೀನನಾಗಿರುವನು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ, ಬನ್ನಿ, ಲೋಕಾದಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ. ಏಕೆಂದರೆ ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆ ಇಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದ್ದೀರಿ ಎಂದು ಹೇಳುವನು. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು? ಯಾವಾಗ ತಾವು ಅಪರಿಚಿತರಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು, ಬಟ್ಟೆ ಬರೆ ಇಲ್ಲದನ್ನು ಕಂಡು ಉಡಲು ಕೊಟ್ಟೆವು? ತಾವು ರೋಗಿಯಾಗಿರುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ, ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೇ ಮಾಡಿದ್ದೀರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವರು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಪ್ರಭು ಯೇಸುವಿನ ನಿರ್ದೇಶನ, ದೇವರ ಪ್ರೀತಿ, ಭಯಭಕ್ತಿ ಎಲ್ಲ ಸಂಬಂಧಕ್ಕಿಂತಲೂ ಮಿಗಿಲಾದುದು. ಪ್ರಭು ಯೇಸು ಇದನ್ನು ಸಮರ್ಥಿಸುತ್ತಾರೆ. ಮತ್ತಯ್ಯನ ಶುಭವಾರ್ತೆ ಅಧ್ಯಾಯ 10 ವಾಕ್ಯ 37, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚು ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗಳನ್ನು ಅಥವಾ ಮಗನನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನೇರವಾದ, ದಿಟ್ಟವಾದ ಮಾತುಗಳು. ಮುಚ್ಚುಮರೆ ಇಲ್ಲದೆ ಪ್ರಭು ಯೇಸು ದೇವರನ್ನು ಅತ್ಯಮೂಲ್ಯವಾಗಿ ಪ್ರೀತಿಸಬೇಕು. ದೇವರನ್ನು ಪ್ರೀತಿಸುವ ಆ ದಾರಿಯಲ್ಲಿ ಯಾವ ವ್ಯಕ್ತಿಯೂ ಸಹ ಅಡ್ಡ ಬರಬಾರದು. ತಂದೆ ಆಗಲಿ, ತಾಯಿ ಆಗಲಿ, ಪತಿ ಪತ್ನಿ, ಮಗಳು ಆಗಲಿ, ಯಾರೇ ಇರಬಾರದು. ದೇವರನ್ನು ಪ್ರೀತಿಸುವ ಭಕ್ತೆ ದೇವರೇ ಸರ್ವಸ್ವ. ಅಂಥ ಭಕ್ತಾದಿಗಳಿಗೆ ದೇವರೇ ಸರ್ವಸ್ವ. ಯೇಸುವು ಸ್ವರ್ಗ ಸಾಮ್ರಾಜ್ಯವನ್ನು ಆರಂಭಿಸುವ, ಸ್ವರ್ಗ ಸಾಮ್ರಾಜ್ಯದ ಎಲ್ಲ ಮೌಲ್ಯಗಳನ್ನು ಜನರಿಗೆ ಕಲಿಸುವಾಗ ಅವರು ಸ್ವತಃ ಅಂತಹ ಮೌಲ್ಯಗಳ ಪ್ರತಿಪಾದಕರಾದರು, ಸತ್ಯ ಪ್ರೇಮಿಯಾಗಿದ್ದರು. ಪ್ರೀತಿಯಿಂದ ಜನರ, ಮಕ್ಕಳ, ಶೋಷಿತರ, ನಿರ್ಗತಿಕರ ಗಮನ ಸೆಳೆದರು. ಜೀವನದ ಮುಂಜಾನೆಯಿಂದ, ಜೀವನದ ಬಾಲ್ಯತನದಿಂದ ಸಾಯುವ ತನಕ ದೇವರು ಶ್ರೇಷ್ಠ, ದೇವರು ಏಕೈಕ,
ಸೃಷ್ಟಿಕರ್ತ ಪಿತಾಮಹ ಪಿತಾ ದೇವರು ಎಂಬುದಾಗಿ ನಂಬಿ ಆ ದೇವರೊಡನೆ ಯೇಸು ಸಂಬಂಧ ಇಟ್ಟುಕೊಳ್ತಿದ್ದರು. ಆದ್ದರಿಂದ ಅವರ ಬೋಧನೆಯಲ್ಲೂ ಸಹ ಮೊದಲನೇ ಪ್ರಾಶಸ್ತ್ಯ, ಮೊದಲನೇ ಸ್ಥಾನ ಪಿತಾ ದೇವರಿಗೆ. ಯಾರು ಪಿತಾ ದೇವರನ್ನು ಅಥವಾ ತನ್ನ ಪುತ್ರ ಯೇಸುವನ್ನು ಅಲ್ಲಗಳೆಯುತ್ತಾರೋ, ಅವರ ಬದಲಾಗಿ ತಂದೆ ತಾಯಿಗೆ, ಕುಟುಂಬಕ್ಕೆ ಪ್ರಾಶಸ್ತ್ಯ ಕೊಡುತ್ತಾರೋ, ಅವರು ದೇವರ ಸಾಮ್ರಾಜ್ಯಕ್ಕೆ ಯೋಗ್ಯನಲ್ಲ, ಮಾತ್ರವಲ್ಲ ತನ್ನ ಅನುಯಾಯಿಗಳಾಗಲು ಯೋಗ್ಯನಲ್ಲ ಅಂತ ಪ್ರಭು ಯೇಸು ಹೇಳುತ್ತಾರೆ. ಕೆಲವು ಸಲ ದೇವರಿಗೋಸ್ಕರ ಆಯ್ಕೆ ಮಾಡುವ, ದೇವರಿಗೋಸ್ಕರ ಅಚಲ ನಿಲುವು ತಾಳುವ ಅವಕಾಶಗಳು ಬಂದಾಗ ಆ ದೇವರೇ ಪ್ರಥಮ. ಬೇರೆ ಯಾವ ಕಡೆಯೂ ನಮ್ಮ ನಿಲುವು ಇರಬಾರ್ದು, ಬೇರೆ ಯಾವ ಕಡೆಯೂ ನಮ್ಮ ಗಮನ ವಾಲಬಾರದು. ಆದ್ದರಿಂದ ಬೋಧನೆ, ಸಾಕ್ಷಿ, ವಿಶ್ವಾಸ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಆದ್ಯ ದೇವರು ಪ್ರಾಶಸ್ತ್ಯ ಕೊಡುವ ಏಕೈಕ ಸತ್ಯ ಅಂದರೆ ಆ ಪಿತಾ ದೇವರು, ನಮ್ಮ ಸೃಷ್ಟಿಕರ್ತ ದೇವರು. ಆ ಸೃಷ್ಟಿಕರ್ತ ದೇವರಿಗೆ ಸಾಕ್ಷಿಯಾದ ಪ್ರಭು ಯೇಸು ಕ್ರಿಸ್ತರನ್ನು ನಾವು ಎಂದೆಂದಿಗೂ ನಂಬಿ ಅವರನ್ನು ವಿಶ್ವಾಸಿಸಬೇಕು. ಪ್ರಭು ಯೇಸು ದೈನಂದಿನ ಪ್ರಾರ್ಥನೆ ಮುಖಾಂತರ ತನ್ನ ದೇವರಲ್ಲಿ ಆತ್ಮೀಯ ಸಂಬಂಧ ಬೆಳೆಸಿದರು. ಶಿಷ್ಯರೊಟ್ಟಿಗೆ ದೇವರ ಸಾಮ್ರಾಜ್ಯ ಬೋಧನೆಯಲ್ಲಿರುವಾಗ, ರೋಗಿಗಳನ್ನು, ಪೀಡಿತರನ್ನು ಗುಣಪಡಿಸುವಾಗ, ಸಮುದಾಯದಲ್ಲಿ, ಮನೆಗಳಲ್ಲಿ, ಹಳ್ಳಿಗಳಲ್ಲಿ ಭೇಟಿ ಕೊಡುವಾಗ ಪ್ರಭು ಯೇಸು ಶಿಷ್ಯರೊಟ್ಟಿಗಿದ್ದರು. ಹಲವು ಸಲ ಶಿಷ್ಯರಿಗೆ ಆಯಾಸ ಆಗ್ತಿತ್ತು. ಕೆಲವು ಸಲ ಅವರಿಗೆ ಏಕಾಂಗಿಯಾಗಿ ತಂಗಲು, ಸ್ವಲ್ಪ ವಿರಮಿಸಲು ಹೇಳ್ತಿದ್ರು. ಆದರೆ ಪ್ರಭು ಯೇಸು ಮಾತ್ರ ಹಲವು ಸಲ ರಾತ್ರಿ ಹಗಲು ಏಕಾಂಗಿಯಾಗಿ ಶಿಷ್ಯರು ಬೇರೋ ಎಲ್ಲೋ ಕೆಲಸಕ್ಕೆ ಹೋಗುವಾಗ ಅಥವಾ ಬೇರೆ ಕಾರ್ಯನಿಮಿತ್ತ ತೆರಳುವಾಗ, ಊಟ ತರಲು, ಬೇರೆ ಕೆಲವು ಕೆಲಸಗಳನ್ನು ಮಾಡಲು ಹೊರಗೆ ಹೋಗುವಾಗ ಪ್ರಭು ಯೇಸು ಒಬ್ಬರಾಗಿ ಪ್ರಾರ್ಥನೆ ಮಾಡ್ತಿದ್ರು. ರಾತ್ರಿ ತುಂಬ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದರು ಅಂತ ನಮಗೆ ಬೈಬಲ್ ಹೇಳುತ್ತದೆ. ಆದ್ದರಿಂದ ದೇವ ಪಿತರಲ್ಲಿ ಪ್ರಭು ಯೇಸುವಿನ ಪ್ರೀತಿಯ ಸೆಳೆತ ಅಮೋಘವಾಗಿತ್ತು. ಪ್ರಾರ್ಥನೆಯ ಮುಖಾಂತರ ಯಾವುದೇ ಕೆಲಸ ಮಾಡುವಾಗ, ನಿರ್ಧಾರಗಳನ್ನು ತಗೊಳ್ಳುವಾಗ ಪ್ರಭು ಯೇಸು ದೇವರ ಹತ್ರ ಸಂಪರ್ಕ ಮಾಡ್ತಿದ್ರು, ದೇವರೊಡನೆ ಸಂಬಂಧ ಬೆಳೆಸಿ ಮಾತನಾಡುತ್ತಿದ್ದರು, ಸಂವಾದ ಮಾಡ್ತಿದ್ರು. ಆ ಆಧ್ಯಾತ್ಮಿಕ ಅನುಭವದ ನೆಲೆಯಲ್ಲಿ ಪ್ರಭು ಯೇಸು ಶಿಷ್ಯರಿಗೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ ಎಂಬ ಪ್ರಾರ್ಥನೆಯನ್ನು ಕಲಿಸುತ್ತಾರೆ. ಯೇಸು ಸ್ವಾಮಿ ನಮಗೆ ಯಾವ ರೀತಿಯಲ್ಲಿ ಮಾರ್ಗದರ್ಶನ ಕೊಡುತ್ತಾ ಏಕೈಕ ದೇವರನ್ನು ಸರ್ವಶಕ್ತಿಯಿಂದಲೂ, ಜ್ಞಾನದಿಂದಲೂ, ಹೃದಯದಿಂದಲೂ, ಆತ್ಮದಿಂದಲೂ ಭಜಿಸಬೇಕು, ಆರಾಧಿಸಬೇಕು, ಪ್ರೀತಿಸಬೇಕು ಅಂತ ಹೇಳಿದರು, ಅದೇ ದೃಷ್ಟಿಯಲ್ಲಿ ಯೇಸು ಸಹ ದೇವರನ್ನು ತನ್ನ ವ್ಯಕ್ತಿತ್ವದ ಮುಖಾಂತರ ಪ್ರತಿಪಾದಿಸ್ತಿದ್ರು, ಅವರಿಗೆ ಸಾಕ್ಷಿ ಕೊಡುತ್ತಿದ್ದರು. ಯೇಸು ಫರಿಸಾಯರನ್ನು ಸದ್ಗತ್ತಿದಂತೆ ಮಾಡಿದರೆಂಬ, ಎತ್ತದಂತೆ ಮಾಡಿದರೆಂಬ, ಯೇಸು ಫರಿಸಾಯರನ್ನು ಸದ್ದು ಎತ್ತದಂತೆ ಮಾಡಿದರೆಂಬ ಸಮಾಚಾರ ಫರಿಸಾಯರಿಗೆ ಮುಟ್ಟಿ ಅವರು ಒಟ್ಟಾಗಿ ಸ್ವಾಮಿಯ ಬಳಿಗೆ ಬಂದರು. ಅವರಲ್ಲಿ ಒಬ್ಬ ಧರ್ಮೋಪದೇಶಕನು ಯೇಸುವನ್ನು ಪರೀಕ್ಷಿಸುವ ಸಲುವಾಗಿ ಹೀಗೆಂದು ಪ್ರಶ್ನಿಸಿದನು, ಬೋಧಕರೇ, ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು? ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸುವು, ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು. ಇದೇ ಪ್ರಮುಖ ಹಾಗೂ ಪ್ರಥಮ ಆಜ್ಞೆ. ಸರಿಯಾದ, ನೇರವಾದ, ಸೂಕ್ತ ಉತ್ತರವನ್ನು ಪ್ರಭು ಯೇಸು ನೀಡಿದನು ನಾವೀಗ ಕೇಳಿದೆವು.
ದೇವರ ಭಯಭಕ್ತಿ ಬಗ್ಗೆ ಯೇಸು ಹೇಳುವುದನ್ನು ನಾವು ಕೇಳುತ್ತೇವೆ. ಪ್ರಭು ಯೇಸು ತನ್ನ ಶಿಷ್ಯರಿಗೆ ಹೇಳುತ್ತಾರೆ, ನಿಮ್ಮ ಶರೀರವನ್ನು ಸಂಹಾರ ಮಾಡುವವರಿಗೆ, ನಿಮ್ಮನ್ನು ಕೊಲ್ಲುವವರಿಗೆ ನೀವು ಹೆದರಬೇಡಿ. ಅವರ ಕೆಲಸ ಕೊಲ್ಲುವುದು ಮಾತ್ರ ಅಲ್ಲ, ಮತ್ತೆ ಬೇರೆ ಏನು ಮಾಡಲಿಕ್ಕೆ ಅವರಿಗೆ ಆಗಲಿಕ್ಕಿಲ್ಲ. ಆದರೆ ನೀವು ಒಬ್ಬರಿಗೆ ಹೆದರಬೇಕು. ಯಾರಿಗಂದರೆ, ಯಾರು ಕೊಂದ ನಂತರ ಆ ಸತ್ತ ವ್ಯಕ್ತಿಗೆ ನರಕ ಅಥವಾ ಸ್ವರ್ಗವನ್ನು ಕೊಡುವ ಅಧಿಕಾರ ಯಾರಿಗೆ ಉಂಟಾ ಅಂಥ ವ್ಯಕ್ತಿಗೆ ನೀವು ಹೆದರಬೇಕು. ಪ್ರಭು ಯೇಸು ತನ್ನ ಸರ್ವಶಕ್ತಿ, ಭಕ್ತಿ, ಪ್ರೀತಿ ದೇವರಲ್ಲಿ ಮುಡಿಪಾಗಿಟ್ಟರು. ಆ ನಿಶ್ಚಲ ಭಯಭಕ್ತಿಗೆ, ಆ ಏಕೀಕೃತ ಶ್ರದ್ಧೆಗೆ, ಪ್ರೀತಿಗೆ ಬೇರೆ ಯಾವ ವ್ಯಕ್ತಿಯು, ಯಾವ ಶಕ್ತಿಯು ಯೇಸುವಿಗೆ ಪಂಥವನ್ನು ಕೊಡಲು ಆಗಿದ್ದಿಲ್ಲ. ಯಾವ ಶಕ್ತಿಗೂ ಪಂಥವನ್ನು ನೀಡಲು ಆಗ್ತಿದ್ದಿಲ್ಲ. ಪ್ರಭು ಯೇಸು ದೇವರ ಪ್ರೀತಿಯ ಜೊತೆಗೆ ಅಪಾರ ಅನುಗ್ರಹದ, ಅಪಾರ ಸಂಬಂಧದ ಸೆಳೆತವನ್ನು ಪರಪ್ರೀತಿಯಲ್ಲಿ ಪ್ರಕಟಿಸಿದರು. ಪ್ರಭು ಯೇಸುವಿನ ಮಾತುಗಳು, ನಡೆನುಡಿಗಳು, ಅವರ ವ್ಯಕ್ತಿತ್ವದ ಕ್ಷಣಗಳು ದೇವರ ಪ್ರೀತಿಯ ಜ್ವಾಲೆಯಾಗಿ ಬಡ ಜನರ, ರೋಗಿಗಳ ಹೃದಯದಲ್ಲಿ ಉರಿಯುವುದನ್ನು ನಾವು ಕಾಣುವೆವು. ಇವತ್ತಿನ ಶುಭ ಸಂದೇಶದ ಪ್ರಕಾರ ದೇವರ ಸಾಮ್ರಾಜ್ಯಕ್ಕೆ ನಮ್ಮ ನೋಂದಣಿ ದೈವಪರ ಪ್ರೀತಿಯ ದಾಖಲೆಯಿಂದ ಎಂಬುದಾಗಿ ಪ್ರಭು ಯೇಸು ಹೇಳುತ್ತಾರೆ. ನಮ್ಮ ಭೂಜೀವನದಲ್ಲಿ ದೇವರನ್ನೂ ಪರರನ್ನೂ ಪ್ರೀತಿಸಿದ ಕ್ಷಣಗಳು, ಜೀವನ ಕ್ರಮಗಳು ಮಾತ್ರ ನಮ್ಮನ್ನು ದೇವರ ಸಾಮ್ರಾಜ್ಯದಲ್ಲಿ ಸತ್ಪ್ರಜೆಯಾಗಿ ಬಾಳಲು ಅನುವು ಮಾಡಿಕೊಡುತ್ತದೆ. ಮತ್ತಾಯನ ಶುಭವಾರ್ತೆ 25 ಅಧ್ಯಾಯ ವಾಕ್ಯ 31. ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನಿತ್ವ ಸಿಂಹಾಸನದಲ್ಲಿ ಆಸೀನರಾಗಿರುವನು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸುವಂತೆ ಆತನು ಅವರನ್ನು ಬೇರ್ಪಡಿಸುವನು. ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ ಬನ್ನಿ, ಲೋಕಾದಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ. ಏಕೆಂದರೆ ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ನೀರು ಕೊಟ್ಟಿದ್ದೀರಿ. ಪ್ರಿಯ ಸಹೋದರ ಸಹೋದರಿಯರೇ, ದೇವಪ್ರೀತಿ, ಪರಪ್ರೀತಿ ನಮಗೆಲ್ಲರಿಗೆ ದೇವ ಸಾಮ್ರಾಜ್ಯದ ಸತ್ಪ್ರಜೆಗಳನ್ನಾಗಿ ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ. ಒಂದು ನಾಣ್ಯದೆರಡು ಮುಖಗಳಿದ್ದಾಗೆ ಆದ್ಯತೆ ದೇವರಿಗೆ, ಪ್ರಪ್ರಥಮವಾಗಿ ನಾವು ದೇವರನ್ನು ಪ್ರೀತಿಸುವುದು. ಹಾಗೆಯೇ ನಮ್ಮನ್ನು ಪ್ರೀತಿಸಿದಂತೆ ನಾವು ಪರರನ್ನು ಪ್ರೀತಿಸುವುದು. ಪರಪ್ರೀತಿ ಅದು ಒಂದು ರಾಷ್ಟ್ರಕ್ಕೆ, ರಾಷ್ಟ್ರಭಕ್ತಿಗೆ, ಕುಟುಂಬದ ಜನರಿಗೆ, ಜನಾಂಗಕ್ಕೆ ಸೀಮಿತ ಅಲ್ಲ. ಎಲ್ಲ ಜನಾಂಗ, ಕುಟುಂಬ, ರಾಷ್ಟ್ರ ಈ ಗಡಿಗಳನ್ನು ದಾಟಿ ಸರ್ವ ಜಗತ್ತಿನ ಜನರಿಗೆ, ಯಾವ ವ್ಯಕ್ತಿ ಅವನು ಯಾವನೇ ಇರಲಿ, ಯಾವ ದೇಶದವನೇ ಇರಲಿ, ಅಗತ್ಯದಲ್ಲಿದ್ದಾನೆ, ಆತನಿಗೆ ಕಣಿಕರ, ನಮ್ಮ ಒಲವು, ನಮ್ಮ ಸೇವೆ ಬೇಕಾಗಿದೆ, ಆವಾಗ ನಾವು
ಆತನಿಗೆ ಅದನ್ನು ನೀಡಬೇಕು. ಅಂಥ ಸೇವೆ, ಪ್ರೀತಿ, ಕಣಿಕರ ನಮ್ಮ ಕುಟುಂಬದವರಿಗೆ, ಜನಾಂಗದವರಿಗೆ, ರಾಷ್ಟ್ರದವರಿಗೆ ಮಾತ್ರ ಅಲ್ಲ ಎಂಬುದಾಗಿ ಸಮಾರ್ಯ ಸಾರದೈ, ಸಮಾರ್ಯ ಸಾಮರ್ಥ್ಯದಲ್ಲಿ ನಾವು ಗಮನಿಸ್ತೇವೆ. ಸಮಾರ್ಯದವ ಯಹೂದ್ಯ ಜನಾಂಗದ ಕಷ್ಟ ಕಾರ್ಪಣ್ಯದಲ್ಲಿರುವ ದರೋಡೆಕೋರನ ಸಂಬಂಧಿ ಅಲ್ಲ, ಆದರೆ ಕಣಿಕರ, ಮಮತೆ ಆ ಸಮಾರ್ಯ ವ್ಯಕ್ತಿಯ ಹೃದಯದಲ್ಲಿ ಹುಕ್ಕಿ ಬಂತು. ಆದ್ದರಿಂದ ಆ ವ್ಯಕ್ತಿ ದರೋಡೆಕೋರನ ಕೈಯಲ್ಲಿ ಕಷ್ಟಪಟ್ಟು ಹೊರಳಾಡ್ತಾ ಇದ್ದ ವ್ಯಕ್ತಿ ತನ್ನ ಸಂಬಂಧಿಕ ಎಂಬುದಾಗಿ ನೋಡಿಲ್ಲ. ದೇವರ ಮಗು, ದೇವರ ಪ್ರೀತಿಯ ಮಗು, ತನ್ನ ಸಹೋದರ ಎಂಬುದಾಗಿ ಸಮಾರ್ಯದ ವ್ಯಕ್ತಿ ಮನಗಂಡ. ಆದ್ದರಿಂದ ಪ್ರಿಯರಿ, ದೇವರ ಸಾಮ್ರಾಜ್ಯ ಒಂದು ವಿಶಾಲ ಸಾಸಿವೆ ಬೀಜದ ಮರ ಇದ್ದಾಗಿ, ಈ ಮರಕ್ಕೆ ಬೇಕಾದ ಕೊಂಬೆಗಳು, ಆ ಕೊಂಬೆಗಳಲ್ಲಿ ಪಕ್ಷಿಗಳು ಆಸರೆಯನ್ನು ಪಡೆಯುತ್ತವೆ ಎಂಬುದಾಗಿ ದೇವರ ಸಾಮ್ರಾಜ್ಯದ ಬಗ್ಗೆ ಪ್ರಭು ಯೇಸು ತಿಳಿಸುವಾಗ, ಇಂಥ ವಿಶಾಲ ಮರ ಕೊಂಬೆಗಳಲ್ಲಿ ಇರುವ ಪಕ್ಷಿಗಳು ಅದು ಕೇವಲ ಯಹೂದ್ಯ ಜನರು ಮಾತ್ರ ಅಲ್ಲ, ಎಲ್ಲ ರಾಷ್ಟ್ರಗಳ ಜನರು. ಆದ್ದರಿಂದ ನಾವು ಎಲ್ಲರೂ, ಕ್ರಿಶ್ಚಿಯನರು, ಮುಸ್ಲಿಮರು, ಯಹೂದ್ಯರು, ಜೈನರು, ಬುದ್ಧಿಸ್ಟರು, ಪಾರ್ಸಿಯನರು, ಎಲ್ಲರೂ ನಾವು ದೇವರ ಮಕ್ಕಳು. ನಾವು ನಮ್ಮ ಕಣ್ಣಿನಿಂದ ನೋಡಬೇಕಾಗಿದೆ ಒಂದು ಸೀಮಿತ ಬಣ್ಣದ ಜನರನ್ನಲ್ಲ, ಅಗತ್ಯ ಇರುವ, ಕರುಣೆ ಇರುವ, ಕರುಣೆ ತೋರಿಸಲಿಕ್ಕೆ ಇರುವ, ಕಷ್ಟದಲ್ಲಿರುವ ಜನರು. ಇಂಥ ಜನರಿಗೆ ನಮ್ಮ ಹೃದಯ, ನಮ್ಮ ವ್ಯಕ್ತಿತ್ವ ಮುಡಿಪಾಗಿಡುವಾಗ ನಾವು ದೇವರ ಸಾಮ್ರಾಜ್ಯದ ಸತ್ಪ್ರಜೆಯಾಗುತ್ತೇವೆ. ಅಂಥ ಭಾಗ್ಯ ನಮಗೆಲ್ಲರಿಗೂ ಸಿಗಲೆಂದು ನಾವು ಪ್ರಾರ್ಥಿಸುವ.